ಸರಗೂರು ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಟವಾಳು ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಹುಲಿಯ ಮಾಸ್ತಮ್ಮ ದೇವಿ ಜಾತ್ರಾ ಕೊಂಡ ಮತ್ತು ರಥೋತ್ಸವ ಮಂಗಳವಾರದಿಂದ ಗುರುವಾರದವರೆಗೆ ಅದ್ದೂರಿಯಾಗಿ ನಡೆಯಿತು. ಮಾಸ್ತಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಧಾರ್ಮಿಕ ಕಾರ್ಯ ಮಾಡಲಾಯಿತು. ಬೀದಿಗಳಲ್ಲಿ ಹುಲಿ ಮಾಸ್ತಮ್ಮ ರಥವನ್ನ ಎಳೆಯುವ ಮೂಲಕ ಮೆರವಣಿಗೆ ನಡೆಸಲಾಯಿತು. ಇದೇ ವೇಳೆ ನೂರಾರು ಮಂದಿ ಭಕ್ತರು ಕೊಂಡ ಐದರು. ನಂತರ ಭಕ್ತರು ಕೊಂಡಕ್ಕೆ ಉಪ್ಪು ಹಾಗೂ ಅರಳು ಸುರಿಯುವ ಮೂಲಕ ತಮ್ಮ ಇಷ್ಟಾರ್ಥ ಹರಕೆ ಸಲ್ಲಿಸಿದರು. 3 ದಿನಗಳ ಕಾಲ ಪೌರಾಣಿಕ ನಾಟಕ ಮತ್ತು ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಗ್ರಾಮಸ್ಥರ ವತಿಯಿಂದ ಅನ್ನ ಸಂತರ್ಪಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೆಎಸ್ ವೀರಭದ್ರಪ್ಪ, ರಾಜಪ್ಪ, ಬಸಪ್ಪ, ಶಿವರುದ್ರಪ್ಪ, ಗುರುಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯ ಮುತ್ತುರಾಜ್, ಮಲ್ಲಪ್ಪ, ಪರಶಿವಮೂರ್ತಿ, ಗುರುಸ್ವಾಮಿ ಹಾಜರಿದ್ದರು. ವರದಿ ಹಾದನೂರು ಚಂದ್ರ. ನೀವು ಹಿಂದಕ್ಕೆ ಹೋಗ್ಬೇಕಂದ್ರ ಹಿಂದೆ ಹಿಂದಕ್ಕೆ